ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡುವುದರ ಮೂಲಕವಾಗಿ ಜನಸಾಮಾನ್ಯರ ಜನಜೀವನಕ್ಕೆ ಬರೆ ಎಳೆಯುವಂತ ಕೆಲಸವನ್ನು ಮಾಡಿದೆ. ಬೆಲೆ ಏರಿಕೆಯ ಒಂದು ದುಸ್ತರ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕದ ಜನತೆ ಬಳಲಿ ಬೆಂಡಾಗ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಚುನಾವಣೆ ಮುಗಿದ ಕೂಡಲೇ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನ ಏಕಾಏಕಿ ಏರಿಕೆ ಮಾಡುವುದರ ಮೂಲಕವಾಗಿ ಮತ್ತೊಮ್ಮೆ ಜನತೆಗೆ ದೊಡ್ಡ ಹೊಡೆತನವನ್ನು ನೀಡಿದಂತ ಕಾಂಗ್ರೆಸ್ ಸರ್ಕಾರವನ್ನ ನಿರ್ಮೂಲ ಮಾಡಬೇಕು, ತೊಲಗಿಸಬೇಕು, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗುವಂತ ಮೂಲಕ ಬೆಲೆ ಏರಿಕೆ ಮಾಡಿದಂತ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಮತ್ತೆ ಇಳಿಕೆ ಮಾಡಬೇಕು ಎನ್ನುವಂತ ನೆಲೆಯಲ್ಲಿ ಇವತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ದೇವೆ. ಇವತ್ತಿನ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಸ್ವಾಗತವನ್ನು ಮಾಡಲಿಕ್ಕಿದ್ದಾರೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಜಯನಂದ ತುರ್ಕೂರ್ ಅವರು ಸ್ವಾಗತವನ್ನು ಮಾಡಲಿಕ್ಕಿದ್ದಾರೆ. ಸೇರಿರುವಂತ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ರಾಜ್ಯಾದ್ಯಂತ ತೈಲ ಬೆಲೆ ಏರಿಕೆ ಖಂಡಿಸಿ ರಾಜ್ಯಾದ್ಯಂತ ಎಲ್ಲ ಮಂಡಲಗಳಲ್ಲಿ ಇವತ್ತು ಪ್ರತಿಭಟನೆಯ ವಿಷಯ ಆಗಿರುತ್ತದೆ. ಇವತ್ತು ನಮ್ಮ ಮಂಡಲದಲ್ಲಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಪ್ರಧಾನ ಅಧ್ಯಕ್ಷರಾದ ಹೇಮಂತ್ ಶೆಟ್ಟಿ ದೇವರಿಗೆ ಅವರಿಗೆ ಮಂಡಲದ ಪರವಾಗಿ ಸ್ವಾಗತ ಕೊಟ್ಟಿದ್ದೇನೆ. ಅದೇ ರೀತಿ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ನಮ್ಮ ನಾಯಕರಾದಂಥ ಕೆ ಜಾಣಂ ಶೆಟ್ಟಿ ಅವರಿದ್ದಾರೆ, ಅವರು ಕೂಡ ಮಂಡಲದ ಸ್ವಾಗತ ಕೊಟ್ಟಿದ್ದಾರೆ. ಅದೇ ರೀತಿ ಜಿಲ್ಲೆಯ ಉಪಾಧ್ಯಕ್ಷರು ನಮ್ಮ ನಾಯಕರಾದಂಥ ರವೀಂದ್ರ ಶೆಟ್ಟಿ ಉಳಿದಿದ್ದಾರೆ, ಅವರಿಗೆ ಕೂಡ ಸ್ವಾಗತ ಕೊಟ್ಟಿದ್ದೇವೆ. ಅದೇ ರೀತಿ ಜಿಲ್ಲೆಯ ಕಾರ್ಯದರ್ಶಿಗಳು ಮಂಡಲ ಪ್ರಭಾರಿಯಾದಂಥ ದಿನೇಶ್ ಅಂತೂರು ನಮ್ಮಲ್ಲಿದ್ದಾರೆ, ಅವರಿಗೆ ಕೂಡ ಮಂಡಲದ ಸ್ವಾಗತ ಕೊಟ್ಟಿದ್ದೇವೆ. ಅದೇ ರೀತಿ ಜಿಲ್ಲೆಯ ಸಹಕಾರ ಪ್ರಕೋಷ್ಠದ ಸಂಚಾಲಕರಾದ ರಾಜರಾಮ್ ಭಟ್ ಇದ್ದಾರೆ, ಅವರಿಗೆ ಕೂಡ ಸ್ವಾಗತ ಕೊಟ್ಟಿದ್ದೇವೆ. ಅದೇ ರೀತಿ ಜಿಲ್ಲೆಯ ಮಾಜಿ ಉಪಾಧ್ಯಕ್ಷರಾದಂಥ ಸಂತೋಷ್ ರೈ ಬೋಲೆ ಇದ್ದಾರೆ, ಅವರು ಕೂಡ ಸ್ವಾಗತ ಕೊಟ್ಟಿದ್ದೇವೆ. ಅದೇ ರೀತಿ ರಾಜ್ಯದ ಮೀನುಗಾರ ಪ್ರಕೋಷ್ಠದ ರಾಜ್ಯ ತಹಸೀಲ್ದಾರರಾದ ಯಶವಂತ್ ಅಮೀನ್ ಇದ್ದಾರೆ, ಅವರು ಕೂಡ ಸ್ವಾಗತ ಕೊಟ್ಟಿದ್ದೇವೆ. ಅದೇ ರೀತಿ ಮಂಡಲದ ಎಲ್ಲ ಪದಾಧಿಕಾರಿಗಳು, ಮಾಂಸಶಕ್ತಿ ಕೇಂದ್ರದ ಅಧ್ಯಕ್ಷ ಕಾರ್ಯದರ್ಶಿಗಳು, ಅದೇ ರೀತಿ ಪಂಚಾಯತ್ ಅಧ್ಯಕ್ಷರು ಹಾಗೂ ಸೇರಿರುವ ಎಲ್ಲ ಕಾರ್ಯಕರ್ತರ ಸ್ವಾಗತವನ್ನು ನೀಡುತ್ತಾ ಮುಂದಕ್ಕೆ ಕಾರ್ಯಕ್ರಮವನ್ನು ನಡೆಸಬೇಕು. ಭಾರತ್ ಮಾತಾ ಕೀ ಹೋರಾಟ ಹೋರಾಟ, ಕಾಂಗ್ರೆಸ್ ಸರ್ಕಾರ ತೊಲಗುವವರೆಗೆ ಹೋರಾಟ 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 ಹೋರಾಟ. ತೈಲ ಬೆಲೆ ಏರಿಸಿದ ಲೂಟಿ ಕಾಂಗ್ರೆಸ್ ಸರ್ಕಾರಕ್ಕೆ, ತೈಲ ಬೆಲೆ ಏರಿಸಿದ ಲೂಟಿ ಕಾಂಗ್ರೆಸ್ ಸರ್ಕಾರಕ್ಕೆ. ಇವತ್ತಿನ ಈ ಒಂದು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ನಮ್ಮ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಹಿರಿಯರು ಆಗಿರ್ತಕ್ಕಂಥ ಕೆ ಜಯರಾಮ್ ಶೆಟ್ಟಿ ಅವರು ಈ ಒಂದು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಕೆ ಜಯರಾಮ್ ಶೆಟ್ಟಿ ಅವರು ಮಂಗಳೂರು ಕ್ಷೇತ್ರದ ಪಕ್ಷದ ಕಾರ್ಯಕರ್ತರೇ, ನಾಯಕರೇ, ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಪ್ರತಿಭಟನೆ ನಮ್ಮೊಂದು ಹೊಸತೇನಲ್ಲ ಇದು. ನಾನು 1969ರಿಂದ ಜನಸಂಘ ಅಂತ ಬಿಜೆಪಿ, ಅವಾಗಿಂದಲೂ ಕೂಡ ಒಂದಲ್ಲ ಒಂದು ವಿಚಾರ ಸರ್ಕಾರ ಜನ ವಿರೋಧಿ ಕಾರ್ಯಕ್ರಮದ ವಿರುದ್ಧ
ಆದ್ದರಿಂದ ಇವತ್ತು ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲಿಗೆ ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡಿ ರೇಟ್ ಜಾಸ್ತಿ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಕಚ್ಚಾ ವಸ್ತುಗಳ ತೈಲ ಬೆಲೆ ಏರಿಕೆಯಾದರೆ ಅನಿವಾರ್ಯವಾಗಿ ಅದರ ಬೆಲೆ ಜಾಸ್ತಿ ಆಗ್ತದೆ. ಆದರೆ ಇವರು ಹಾಗೆ ಮಾಡ್ತಾ ಇಲ್ಲ. ಇವರು ಸೇಲ್ಸ್ ಟ್ಯಾಕ್ಸ್ ಹಾಕ್ತಿದ್ದಾರೆ ಹೆಚ್ಚಾಗಿ. ಆದ್ದರಿಂದ 1 ಲೀಟರ್ಗೆ 3 ರೂಪಾಯಿ ಹಾಗೆ ಡೀಸೆಲ್ ಮತ್ತು ಪೆಟ್ರೋಲ್ಗೆ ಜಾಸ್ತಿ ಆಗಿದೆ. ಜನಸಾಮಾನ್ಯರಿಗೆ ಬದುಕುವಂಥದ್ದು, ಬಸ್ಸಿಗೆ ರಿಕ್ಷಾಕ್ಕೆ ಇನ್ನು ಮುಂದೆ ಹೋಗುವಂಥವರು ಜಾಸ್ತಿ ಕೊಡಬೇಕು. ಈಗಾಗಲೇ ಸರ್ಕಾರ ಪ್ರಸ್ತಾವ ಮಾಡಿದೆ, ನಾವು ಬಸ್ಸಿನ ದರವನ್ನು ಮುಂದಿನ ದಿನಗಳಲ್ಲಿ ಜಾಸ್ತಿ ಮಾಡ್ತೇವೆ ಅಂತ. ಆದ್ದರಿಂದ ಇವತ್ತು ಒಂದು ಕಡೆ ಬಸ್ಸಿನ ರೇಟ್ ಜಾಸ್ತಿ, ಒಂದು ಕಡೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ, ಅದರ ಮುಖಾಂತರ ದಿನಬರಿ ವಸ್ತುಗಳ ಬೆಲೆ ಏರಿಕೆ ಆಗುವುದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನಾನು ಪತ್ರಿಕೆಯಲ್ಲಿ ಹೇಳಿಕೆಯನ್ನು ಓದಿದೆ. ಸಿದ್ದರಾಮಯ್ಯನವರ ಗೃಹ ಮಂತ್ರಿ ಅವರು ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಲಾಠಿ ಚಾರ್ಜ್ ಮಾಡಿ ಅಥವಾ ಕಾನೂನು ಕ್ರಮ ಕೈಗೊಳ್ಳಿ ಅಂತ ನಾನು ಅವರಿಗೆ ಹೇಳ್ತಾ ಇದ್ದೇನೆ. ನಿಮ್ಮ ಹಿರಿಯ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿಯವರು 1975ನೇ ಇಸವಿಯಲ್ಲಿ ಈ ದೇಶಕ್ಕೆ ಎಮರ್ಜೆನ್ಸಿ ಎಂದು ಘೋಷಣೆ ಮಾಡಿದರು. ಯಾಕಂತ ಹೇಳಿದ್ರೆ ಅವರು ಚುನಾವಣೆಯಲ್ಲಿ ಸೋತಾವಾಗ ರಾಜನಾರಾಯಣಪ್ಪ ಅವರು ಅವರ ವಿರುದ್ಧ ಗೆದ್ದಾವಾಗ ಅವರು ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳುತ್ತಾರೆ ಈ ದೇಶಕ್ಕೆ ಎಮರ್ಜೆನ್ಸಿಯಲ್ಲಿ ಘೋಷಣೆ ಮಾಡಿದರು. ಆದ್ದರಿಂದ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹತ್ರ ಮತ್ತೆ ಗೃಹ ಮಂತ್ರಿ ಹತ್ರ ಹೇಳ್ತಾ ಇದ್ದೇನೆ, ನಿಮ್ಮ ಯಾವುದೇ ಕಾನೂನು, ನಿಮ್ಮ ಯಾವುದೇ ಲಾಠಿ ಚಾರ್ಜ್ ನಮ್ಮ ಮೇಲೆ ಪ್ರಭಾವ ಬೀರುವುದಿಲ್ಲ. ಯಾಕಂತ ಹೇಳಿದ್ರೆ ಎಮರ್ಜೆನ್ಸಿಯನ್ನು ವಿರೋಧ ಮಾಡಿಕೊಂಡು ಜೈಲಿಗೆ ಹೋಗಿ ಈ ದೇಶದಲ್ಲಿ ಪ್ರಜಾತಂತ್ರವನ್ನು ಯಶಸ್ವಿಯಾಗಿ ನಾವು ನಿಭಾಯಿಸಿದೆವು. ಆದ್ದರಿಂದ ಇವತ್ತೇನು ನಾವು ರಾಜ್ಯದಲ್ಲಿ ಕೇಂದ್ರದಲ್ಲಿ ನಾವು ಸರ್ಕಾರ, ನಿಮ್ಮ ಸರ್ಕಾರ ರಾಜ್ಯದಲ್ಲಿದೆ, ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ. ಒಂದು ಮಾತು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ರಾಜೀವ್ ಗಾಂಧಿ ಅವರು ಈ ದೇಶದ ಪ್ರಧಾನಿ ಆಗಿರುವಾಗ ಪತ್ರಿಕೆಯಲ್ಲಿ ವರದಿಯಾಗಿದೆ, ಡೆಲ್ಲಿಯಿಂದ 100 ರೂಪಾಯಿ ಅಭಿವೃದ್ಧಿಗೋಸ್ಕರ ಕಳಿಸಿದ್ರೆ ಮಂಗಳೂರಿಗೆ ಬರುವಾಗ ಅದು 40 ರೂಪಾಯಿ ಸಿಗ್ತದೆ. ಇವತ್ತು ಮೋದಿ ಅವರು ಪ್ರಧಾನಿ ಆಗಿದ್ದಾಗ ಡೆಲ್ಲಿಯಿಂದ 100 ರೂಪಾಯಿ ಕಳಿಸಿದ್ರೆ 100 ರೂಪಾಯಿ ಕೂಡ ಮಂಗಳೂರಿಗೆ ಬಂದು ಮುಟ್ತದೆ. ಇದೇ ವ್ಯತ್ಯಾಸ. ಆದ್ರಿಂದ ಇವತ್ತು ನಾವೇನು ಹೋರಾಟ ಮಾಡ್ತಾ ಇದ್ದೇವೆ, ನೀವು ಅನಗತ್ಯವಾಗಿ ನಮಗೆ ಬೇರೆ ಬೇರೆ ಕಾಮಗಾರಿಗಳಿಗೆ ಬೇರೆ ಬೇರೆ ಅಭಿವೃದ್ಧಿಗೆ ಹಣ ಬೇಕು ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಅವರನ್ನು ಅವರು ಸಮಂಜಸ ಮಾಡಿಕೊಳ್ತಾ ಇದ್ದಾರೆ. ಆದರೆ ಇವತ್ತು ಸಾಮಾನ್ಯ ಜನರ ಜೀವನ ನಿರ್ವಹಣೆಗೆ ಬೇಕಾದಂಥ ಅಥವಾ ಸಾಮಾನ್ಯ ಜನರ ಅವಶ್ಯಕತೆಗೆ ಬೇಕಾದಂಥ ದಿನನಿತ್ಯ ಓಡಾಟಕ್ಕೆ ಬೇಕಾದಂಥ ಬಸ್ಸಿನ ದರಗಳು, ವಿದ್ಯುತ್ ದರಗಳನ್ನು ನೀವು ಅನಿವಾರ್ಯವಾಗಿ ಬೇರೆ ಬೇರೆ ಕಾರಣದಿಂದ ಹೆಚ್ಚುವರಿ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ಜನಜಾಗೃತಿ ಮಾಡುವಂಥದ್ದು ಈ ಕಾರ್ಯಕ್ರಮ. ಇದರಲ್ಲೇ ಈಗ ನಾವು ಹೇಳಿಕೊಳ್ತಾ ಇಲ್ಲ. ಆದರೆ ಜನ ಇದರ ಬಗ್ಗೆ ಅರಿತುಕೊಳ್ಬೇಕು. ಯಾಕೆ ಈ ಸರ್ಕಾರ ಬೇಜವಾಬ್ದಾರಿ ನಟ್ಟು ವಾಲ್ಮೀಕಿ ನಿಗಮವನ್ನು ಮೊನ್ನೆ ಭ್ರಷ್ಟಾಚಾರಕ್ಕೆ ಒಳಗಾಗ್ತಿದೆ. ಅದೆಲ್ಲ ಕೋಟಿಗಟ್ಟಲೆ ಹಣ. ನಿಮ್ಗೆ ಏನಾಗಿದೆ, ನಿಮ್ಗೆ ಸರ್ಕಾರ ನಡೆಸಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನೀವು ರಾಜೀನಾಮೆ ಕೊಡಿ, ನಾವು ನಡೆಸ್ತೇವೆ. ಯಶಸ್ವಿಯಾಗಿ ಈ ರಾಜ್ಯದಲ್ಲಿ ನಾವು ನಡೆಸ್ತಾ ಇದ್ದೇವೆ, ನಡೆಸಿಕೊಟ್ಟಿದ್ದೇವೆ. ಆದ್ದರಿಂದ ಇವತ್ತು ಬೆಲೆ ಏರಿಕೆಯನ್ನು ಏನು ಏರಿಕೆ ಮಾಡಿದ್ರೆ ಅದು ಹಿಂತೆಗೆಯಬೇಕು. ಏನು ಹೆಚ್ಚುವರಿಯಾಗಿ 1 ಲೀಟರ್ ಡೀಸೆಲ್ಗೆ 1 ಲೀಟರ್ ಪೆಟ್ರೋಲ್ಗೆ 3 ರೂಪಾಯಿಯನ್ನು ಜಾಸ್ತಿ ಮಾಡಿದ್ದೀರಿ, ಅದು ಸೇಲ್ಸ್ ಟ್ಯಾಕ್ಸ್ ಮುಖಾಂತರ ಅದನ್ನು ನೀವು ವಾಪಸ್ ತಗೊಳ್ಬೇಕು. ಸಾಮಾನ್ಯ ಜನರಿಗೆ ಬದುಕುವಂತ ಅವಕಾಶವನ್ನು ಮಾಡಬೇಕು ಅಂತ ರಾಜ್ಯದ ಮುಖ್ಯಮಂತ್ರಿಗಳಂತ ವಿನಂತಿ ಮಾಡುವ ಮುಖಾಂತರ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದೊಂದು ಜನಜಾಗೃತಿ ಕಾರ್ಯಕ್ರಮ. ಇವತ್ತು ನಮ್ಮನ್ನು ನೀವು ಜೈಲಿಗೆ ಹಾಕಿ ಅಥವಾ ಬೇರೆ ಕಡೆ ತಗೊಂಡೋಗಿ ಅದು ಪ್ರಶ್ನೆ ನಮ್ಮ ಮೇಲೆ ಬೀಳುವುದಿಲ್ಲ. ಇದು ಹೋರಾಟ ಇನ್ನಷ್ಟು ಮುಂದುವರಿತಾ ಇದೆ. ರಾಜ್ಯದಲ್ಲಿ ನಾವು ಪ್ರಬಲವಾದಂತಹ ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡ್ತಿದ್ದೇವೆ. ನೀವು ಯಶಸ್ವಿಯಾಗಿ ವಿರೋಧ ಪಾರ್ಟಿಯಲ್ಲಿ ಇದ್ದುಕೊಂಡು ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್. ಯಶಸ್ವಿಯಾಗಿ ಅಧಿಕಾರ ಕೊಟ್ಟರೆ ಅದನ್ನು ಕೂಡ ನಿಭಾಯಿಸದೇ ಇರುವಂತಹ ಈ ಕಾಂಗ್ರೆಸ್ ಆದಷ್ಟು ಬೇಗ ತೊಲಗಿ ಸಾಮಾನ್ಯ ಜನರಿಗೆ ನಿಲ್ಲುವಂತಹ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಮುಂಚೂಣಿಯನ್ನು ಕೊಡುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಜಿಲ್ಲೆಯ ಬಿಜೆಪಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದಟ್ಟು ಮಾತನಾಡಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಘೋಷಣೆ. ತೈಲ ಬೆಲೆ ಏರಿಸಿದ ಲೂಟಿ ಕಾಂಗ್ರೆಸ್ ಸರ್ಕಾರಕ್ಕೆ, ತೈಲ ಬೆಲೆ ಏರಿಸಿದ ಲೂಟಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್
ಉದ್ದೇಶಿಸಿ ಮಾತನಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಡೆಯುತ್ತಿರುವಂತಹ ಇನ್ನೇನು ರಾಜ್ಯ ಸರ್ಕಾರದ ಬೆಲೆ ಏರಿಕೆಯ ವಿರುದ್ಧ ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಶ್ರೀಮತಿ ವಿಜೇಂದ್ರ ಅವರ ಆದೇಶದ ಮೇರೆಗೆ ಇವತ್ತು ಇಡೀ ರಾಜ್ಯದಾದ್ಯಂತ ಪ್ರತಿ ಜಿಲ್ಲೆಗಳಲ್ಲೂ ಮಂಡಲಗಳಲ್ಲೂ ಈ ರೀತಿಯಾದ ಈ ಒಂದು ಭ್ರಷ್ಟ ಸರ್ಕಾರವಾಗಿರುವಂತಹ ಮಾನ್ಯ ಸಿದ್ದರಾಮಯ್ಯವರ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ವಿರುದ್ಧ ನಾವೆಲ್ಲರೂ ಕೂಡ ಸೇರಿ ಪ್ರತಿಭಟನೆ ಮಾಡುತ್ತಿರುವಂತಹ ಈ ಸಂದರ್ಭದಲ್ಲಿ ಈ ಸಮಯ ನಮ್ಮ ಮಂಡಲದ ಪ್ರಭಾರ ಅಧ್ಯಕ್ಷರಾದಂತಹ ಹೇಮಂತ್ ಶೆಟ್ಟಿ ಅವರೇ, ನಮ್ಮ ಗೌರವಾನ್ವಿತರು ಮಾಜಿ ಶಾಸಕರಾಗಿರತಕ್ಕಂಥ ಜಯರಾಮ್ ಶೆಟ್ಟಿ ಅವರೇ, ನಮ್ಮ ಮಂಡಲದ ಪ್ರಭಾರಿಗಳಾಗಿರತಕ್ಕಂತಹ ಜಿಲ್ಲಾ ಕಾರ್ಯದರ್ಶಿಗಳಾಗಿರತಕ್ಕಂಥ ನಮ್ಮ ದಿನೇಶ್ ಅಮ್ಟೂರ್ ಅವರೇ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಮಾಜಿ ಉಪಾಧ್ಯಕ್ಷರಾಗಿರತಕ್ಕಂಥ ನಮ್ಮ ಸಂತೋಷ್ ಕುಮಾರ್ ಅವರೇ, ನಮ್ಮ ರಾಜ್ಯ ಮೀನುಗಾರಿಕಾ ಪ್ರಕೋಷ್ಠದ ಸಂಚಾಲಕರಾಗಿರ್ತಕ್ಕಂಥ ಯಶವಂತ್ ಅಮೀನ್ ಅವರೇ, ನಮ್ಮ ಹಿರಿಯರು ಸಹಕಾರ ಪ್ರಕೋಷ್ಠದ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ರಾಜಾರಾಮ್ ಭಟ್ ಅವರಿದ್ದಾರೆ, ನಮ್ಮ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂಥ ನಮ್ಮ ದಯಾನಂದ ತುಕ್ಕೋಟ್ರೆ ಅವರು, ನಮ್ಮ ಸುಜಿತ್ ಮಾಡೂರ್ ಅವರು, ನಮ್ಮ ಮಹಿಳಾ ವಿಭಾಗದ ಮೋರ್ಚಾದ ಅಧ್ಯಕ್ಷರಾದಂತಹ ಮಾಧವ್ ವಿಲ್ಲೋಡ್ ಅವರು, ಯುವ ಮೋರ್ಚಾದ ಅಧ್ಯಕ್ಷರಾದಂತಹ ಮುರಳೀಧರ್ ಕೊಣಾಜಿ ಅವರು, ನಮ್ಮೆಲ್ಲ ಬೇರೆ ಬೇರೆ ಅನ್ಯಾನ್ಯ ಜವಾಬ್ದಾರಿ ವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ನಾಯಕರುಗಳಿದ್ದಾರೆ, ಪಂಚಾಯತಿನ ಅಧ್ಯಕ್ಷರಿದ್ದಾರೆ, ಎಲ್ಲ ನಮ್ಮ ಧನಲಕ್ಷ್ಮಿ ಗಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ, ನಮ್ಮ ಎಲ್ಲ ಮುಖಂಡರೇ, ಮಾಧ್ಯಮದ ಮಿತ್ರರೇ. ಇವತ್ತು ಜನಸಾಮಾನ್ಯರಿಗೆ ನಾವು ಗ್ಯಾರಂಟಿಗಳನ್ನ ಕೊಡ್ತೀವಿ, ನೀವೆಲ್ಲರೂ ಕೂಡ ನಿಶ್ಚಿಂತೆಯಿಂದ ಈ ರಾಜ್ಯದಲ್ಲಿ ಜೀವನವನ್ನು ನಡೆಸಬೇಕು, ನೀವು ನಮಗೆ ಓಟನ್ನ ಕೊಡಬೇಕು, ನಮ್ಮನ್ನ ಬಹುಮತದಿಂದ ಆರಿಸಬೇಕು ಎಂಬ ಫುಲ್ ಭರವಸೆಯನ್ನು ನೀಡಿ ಇವತ್ತು ಅಧಿಕಾರದಲ್ಲಿರತಕ್ಕಂಥ ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದ್ದೇನು, ಇವರು ಏನು ಜನರಿಗೆ ಕಲ್ಯಾಣ ಮಾಡಿದ್ದಾರೆ, ಏನು ಜನರಿಗೆ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ, ಇವತ್ತು ಜನ ಅವರ ಪ್ರಶ್ನಿಸುವಂತಹ ಕಾಲ ಸನ್ನಿಹಿತ. ಭಾರತೀಯ ಜನತಾ ಪಾರ್ಟಿ ಈ ಬಗ್ಗೆ ಒಂದು ಪ್ರಬಲ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿಗೆ ಅಧಿಕಾರ ನಡೆಸಿ ಇವತ್ತು ವಿರೋಧ ಪಕ್ಷದ ನಿಂತು ಕೂಡ ಈ ರೀತಿಯಾಗಿ ಸರ್ಕಾರವನ್ನು ನಡೆಸುವಂತ ಸಂದರ್ಭದಲ್ಲಿ ಒಂದು ಸರ್ಕಾರ ಪಕ್ಷ ಯಾವುದೇ ನಮ್ಮ ಈಗ ಇರತಕ್ಕಂತಹ ಕಾಂಗ್ರೆಸ್ ಪಕ್ಷದ ನೇತೃತ್ವ ಸರ್ಕಾರ ನಡೆಸುತ್ತಿರುವಂತಹ ಈ ದುರಾಡಳಿತದ ವಿರುದ್ಧ ಧ್ವನಿಯನ್ನು ಎತ್ತತಕ್ಕಂತಹ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಸದಾ ಮಾಡಲಿಕ್ಕಿದೆ. ಇವತ್ತು ಅದಕ್ಕನೆ ಡೀಸೆಲ್, ಪೆಟ್ರೋಲ್, ಮುದ್ರಾಂಕ ಬೇರೆ ಬೇರೆ ರೀತಿಯಲ್ಲಿ ದರವನ್ನು ಏರಿಸುವುದರ ಮೂಲಕ ಜನಸಾಮಾನ್ಯರಿಗೆ ಕೊಟ್ಟಂತಹ ಈ ಸರ್ಕಾರ ಉಳಿಬೇಕಾ ಎಂಬ ಪ್ರಶ್ನೆಯನ್ನ ಜನ ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಮೊನ್ನೆ 3 ರೂಪಾಯಿ 3.5 ರೂಪಾಯಿ ಡೀಸೆಲ್ ಪೆಟ್ರೋಲ್ಗೆ ದರ ಏರಿಕೆಯನ್ನು ಮಾಡಿ ನಾವು ಆ ಗ್ಯಾರಂಟಿ ಈ ಗ್ಯಾರಂಟಿಯನ್ನು ಕೊಡ್ತೇವೆ ಅಂತ ಹೇಳಿ ಜನರನ್ನು ಮೋಸ ಮಾಡಿ ಪೊಳ್ಳು ಭರವಸೆಗಳನ್ನು ನೀಡಿ ಜನರನ್ನ ವಂಚಿತರನ್ನಾಗಿ ಮಾಡಿ ಓಟನ್ನು ಪಡೆದು ಗದ್ದಿಗೆಯಲ್ಲಿ ಕೂತು ಜನರಿಗೆ ಮಾಡತಕ್ಕಂಥ ಅನ್ಯಾಯವನ್ನು ಜನ ಸಲ್ಲಿಸುವುದಿಲ್ಲ. ಮಾನ್ಯ ಸಿದ್ದರಾಮಯ್ಯ ಅವರೇ, ನೀವು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತದೆ. ಬರತಕ್ಕಂಥ ದಿನಗಳಲ್ಲಿ ಕೂಡಲೇ ನೀವೇನು ಈ ಒಂದು ಬೆಲೆ ಏರಿಕೆಯನ್ನು ಮಾಡಿದ್ದೀರಿ ಅದರ ಕೂಡಲೇ ಇಳಿಸಬೇಕು. ಜನರ ಆಕ್ರೋಶಕ್ಕೆ ನೀವು ಬಲಿಯಾಗ್ತೀರಿ. ಮುಂದಿನ ದಿನಗಳಲ್ಲಿ ಜನರ ಆಕ್ರೋಶಕ್ಕೆ ಬಲಿಯಾಗ್ತೀರಿ. ಜನ ಎದ್ದು ನಿಂತು ನಿಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡತಕ್ಕಂಥ ಕಾಲ ಸನ್ನಿಹಿತಂತೆ ಎಚ್ಚರ ಬೀಳಲಿ ಕಾಂಗ್ರೆಸ್ ಸರ್ಕಾರಕ್ಕೆ. ಬಹಳ ಮುಖ್ಯವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಯಡಿಯೂರಪ್ಪನವರು ಸರ್ಕಾರವನ್ನು ಆಯ್ಕೆ ಮಾಡಿದರು. ನಮ್ಮ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಸರ್ಕಾರ ಈ ರಾಜ್ಯದಲ್ಲಿ ಎಂತೆಂಥ ಯೋಜನೆಗಳನ್ನ, ಒಂದು ಜನಪರ ಯೋಜನೆಗಳನ್ನು ಈ ಸರ್ಕಾರ ಕೊಟ್ಟಿದ್ದು. ಆ ಸಂದರ್ಭದಲ್ಲಿ ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆ ಇಡೀ ಜನ ಗೊತ್ತಿರತಕ್ಕಂಥ ರೀತಿಯಲ್ಲಿ ಈ ಯೋಜನೆಯನ್ನ ಜನ ಸ್ವಾಗತಿಸಿದ್ರು, ಹಮ್ಮಿಕೊಂಡು ಆ ಭಾಗ್ಯಲಕ್ಷ್ಮಿ ಯೋಜನೆಯನ್ನೇ ಕಾಂಗ್ರೆಸ್ ಸರ್ಕಾರ ನಿಲ್ಲಿಸಿಬಿಟ್ಟು ಇದು ಜನರಿಗೆ ಕೊಟ್ಟಂತಹ ಗ್ಯಾರಂಟಿ ಸಿದ್ದರಾಮಯ್ಯ ಅವರ ಸರ್ಕಾರ. ಮೊನ್ನೆ ಲೋಕಸಭೆ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಭಾರಿ ಭಾಷಣವನ್ನು ಮಾಡಿದ್ರು ಎಲ್ಲ ಕಾಂಗ್ರೆಸ್ಸಿನ ಮುಖಂಡರು. ನಮ್ಮ
ಇವತ್ತು ಜನ ಬಹಳ ಬುದ್ಧಿವಂತರಿದ್ದಾರೆ. ಜನರಷ್ಟೇನು ದಂಡರಲ್ಲ, ಜನರು ಬಹಳ ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ಗಮನಿಸುತ್ತಾರೆ. ತಕ್ಕ ಸಮಯಕ್ಕೆ ತಕ್ಕ ಉತ್ತರವನ್ನು ಕೂಡ ಜನ ಕೊಡಲಿಕ್ಕೆ ಪಾತ್ರರಾಗಿದ್ದಾರೆ. ಇವತ್ತು ನಮ್ಮ ಮೋದಿಜಿಯವರು, ಪ್ರಧಾನಮಂತ್ರಿ ಮೋದಿಜಿಯವರು ನಾವು ಹೇಳಿದ್ದೇವೆ ಮತ್ತೊಮ್ಮೆ ಪ್ರಧಾನಿ ಅಂತ, ಆ ಮಾತನ್ನ ಜನ ಉಳಿಸಿಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಶ್ರೀರಾಮ ದೇವರ ಆಶೀರ್ವಾದ ಮೋದಿಜಿಯವರ ಮೇಲೆ ಇತ್ತು ಅಂತ ನಾನಾದರೂ ಭಾವಿಸ್ತೇನೆ. ಇವತ್ತು ರಾಜ್ಯ ಸರ್ಕಾರದ ಈ ರೀತಿಯಾದ ಬೆಲೆ ಏರಿಕೆಯ ಒಂದು ಚೆಲ್ಲಾಟ, ಇವತ್ತು ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ಕೊಡ್ತೇವೆ. ನಮ್ಮ ಬಜೆಟ್, ನಾನು 15 ಬಾರಿ ಬಜೆಟ್ ಅನ್ನು ಮಂಡಿಸಿದವ, ನಾನು ಬಹಳ ದೊಡ್ಡ ಆರ್ಥಿಕ ತಜ್ಞ, ನಾನು 60,000 ಕೋಟಿ ಈ ಬಜೆಟ್ ಅಲ್ಲಿ ತೆಗೆದಿಟ್ಟಿದ್ದೇನೆ, ಹಾಗೆ ಹೀಗೆ ಅಂತ ಭರವಸೆಯನ್ನು ನೀಡಿದಂತ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದೇನು? ಇವತ್ತು ನಾವು ಪ್ರಶ್ನೆ ಮಾಡುವುದು ಅದನ್ನ, ನೀವು ಕರ್ನಾಟಕದ ಜನರಿಗೆ ಕೊಟ್ಟಂತ ಗ್ಯಾರಂಟಿ ಅಂತ ಹೇಳಿ ಮಾಡಿದ್ದೇನು? ಇವತ್ತು ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಬೇರೆ ಬೇರೆ ಅಭಿವೃದ್ಧಿ ನಿಗಮ, ನಾನು ಕೂಡ ಒಂದು ಅಲೆಮಾರಿ ಅಭಿವೃದ್ಧಿ ನಿಗಮದಲ್ಲಿ 1 ವರ್ಷ 6 ತಿಂಗಳು ಕೆಲಸ ಮಾಡಿದವ, ಒಂದು ಜನರ ಸೇವೆಯನ್ನು ಮಾಡಿದವ, ಧ್ವನಿ ಇಲ್ಲದೆ ಇರತಕ್ಕಂಥ ಅಲೆಮಾರಿ ಪಡೆದದ್ದು. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 150 ಕೋಟಿ ಪ್ರೂವ್ ಮಾಡಿದ್ರು ಅಧಿಕಾರಿಗಳು ಎಲ್ಲ ಸೇರಿ. ಇದರಲ್ಲಿ ನೇರವಾಗಿ ನಾನು ಆಪದಲ್ಲಿ ಮಾಡಿದ್ರೆ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಇದರಲ್ಲಿ ನೇರವಾಗಿ ಭಾಗಿಯಾಗಿದೆ. ಇವತ್ತು ನಿನ್ನೆ ನಾನು ಮಾಧ್ಯಮದಲ್ಲಿ ಓದಿದೆ, ಪ್ರವಾಸೋದ್ಯಮ ಇಲಾಖೆಯಲ್ಲಿ ಕೂಡ ಅವ್ಯವಹಾರ ಆಗ್ತಾ ಇದೆ. ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ಆಗ್ತಂತ ಗೊತ್ತಾದ ತಕ್ಷಣ ಅಧಿಕಾರಿಗಳು ತಮ್ಮ ಸ್ಥಾನದಿಂದ ವಜಾಗೊಳಿಸತಕ್ಕಂಥ ಕೆಲಸ ಆಗ್ತಾ ಇದೆ. ಇದೆಲ್ಲವೂ ಕೂಡ ಕಾಂಗ್ರೆಸ್ ಈ ರಾಜ್ಯದ ಜನರಿಗೆ ಕೊಟ್ಟಂತಹ ಕೊಡುಗೆ. ಇವತ್ತು ಬೇರೆ ಬೇರೆ ನಾವು ಆಳಿಕೆ ಮಾಡ್ತೇವೆ, ಒಟ್ಟು ಜನರನ್ನ ಒಂದು ರೀತಿಯಾದ ಪೂರ್ಣ ಭರವಸೆಯನ್ನು ನೀಡುವುದರ ಮೂಲಕ ಹೇಗಾದರೂ ಮಾಡಿ ನಾವು ಅಧಿಕಾರಕ್ಕೆ ಬರಬೇಕು ಎಂಬ ಒಂದು ದುರಾಡಳಿತವನ್ನು ಇಟ್ಟುಕೊಂಡು ಅಧಿಕಾರಕ್ಕೆ ಬಂದಂತಹ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಜನರನ್ನ ವಂಚನೆಗೊಳಗುವಂತಹ ರೀತಿಯಲ್ಲಿ ಮಾಡ್ತಾ ಇದೆ. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಬೇರೆ ಬೇರೆ ರೀತಿಯಲ್ಲಿ ಈ ಬಗ್ಗೆ ಧ್ವನಿಯನ್ನ ಎತ್ತತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಕಳೆದ ಬಾರಿ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಕೇಂದ್ರ
ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ನಮ್ಮ ಜಿಲ್ಲೆಯ ಒಬಿಸಿ ಮೋರ್ಚಾದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಚೌಕಿ ಅವರು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ಭಗವಾನ್ ನರೇಂದ್ರ ಮೋದಿ ಜಿ ಕಿ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲ ವತಿಯಿಂದ ಇವತ್ತು ರಾಜ್ಯವ್ಯಾಪಿ ರಸ್ತೆ ತಡೆ ಬೆಲೆ ಏರಿಕೆಯ ವಿರುದ್ಧ ನಾವಿವತ್ತು ರಾಜ್ಯವ್ಯಾಪಿಯಾಗಿ ಒಂದು ಸಾಂಕೇತಿಕವಾದ ರೀತಿಯ ಪ್ರತಿಭಟನೆಯನ್ನು ಕೈಗೊಳ್ಳಬೇಕು ಅನ್ನೋಂಥ ರಾಜ್ಯಾಧ್ಯಕ್ಷರ ಸೂಚನೆಯ ಮೇರೆಗೆ ಇವತ್ತು ಮಂಡಲದಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೇವೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ಮಂಡಲದಲ್ಲಿ ಈ ರೀತಿಯ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ. ಇವತ್ತು ನಮಗೆ ಈ ರೀತಿಯ ಪ್ರತಿಭಟನೆಗಳನ್ನು ಮಾಡಬೇಕು ಅಂತ ಆಗತಕ್ಕಂಥ ವ್ಯವಸ್ಥೆಯನ್ನು ತಂದಿಟ್ಟಂತ ಸರ್ಕಾರ ಯಾವುದು ಅಂತ ಹೇಳಿದ್ರೆ ರಾಜ್ಯದಲ್ಲಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ. ರಾಜ್ಯದಲ್ಲಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದ ಎಲ್ಲ ಜನರ ಹಿತವನ್ನು ಕಾಪಾಡಬೇಕಾಗಿ ಇರತಕ್ಕಂಥ ಸರ್ಕಾರ ಇವತ್ತು ಜನರ ಹಿತವನ್ನು ಕಾಪಾಡ್ತಾ ಇಲ್ಲ. ಗ್ಯಾರಂಟಿ 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 ಅಂತ ನಮ್ಮ ಜನರ ಮನಸ್ಸಿಗೆ ತುರುಕಿ ಅವರ ಕಡೆಯಿಂದ ಅಧಿಕಾರಕ್ಕೆ ಬಂದಿರತಕ್ಕಂಥ ಸರ್ಕಾರ ಇವತ್ತು ಜನರ ಹಿತವನ್ನು ಕಾಪಾಡ್ತಾ ಇಲ್ಲ. ಜನರಿಗೆ ಬೆಲೆ ಏರಿಕೆ ಎನ್ನತಕ್ಕಂಥ ಬರೆಯನ್ನು ಎರೆಯತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಜನರ ಮೇಲೆ ಬಹಳ ದೊಡ್ಡ ಹೊರೆಯನ್ನು ಹೊರಿಸತಕ್ಕಂಥ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ. ಇವತ್ತು ಗ್ಯಾರಂಟಿ ಅಂತ ಹೇಳ್ತಾರೆ, ಅವರಿಗೆ ಗ್ಯಾರಂಟಿ ಇಲ್ಲ. ಇವತ್ತು ಯಾವತ್ತು ನಮ್ಮ ಸರ್ಕಾರ ಬೀಳ್ತದೆ, ಯಾವತ್ತು ನಮ್ಮ ಸರ್ಕಾರ ಹೋಗ್ತದೆ ಅನ್ನುವಂತ ಹೆದರಿಕೆ ಇಲ್ಲ. ಇವತ್ತು ಸರ್ಕಾರವನ್ನು ನಡೆಸತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾ ಇದ್ದಾರೆ. ನಾನೊಂದು ಎರಡು ವಿಚಾರವನ್ನು ಉಲ್ಲೇಖ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರವನ್ನು ಮಾಡಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ 60 ವರ್ಷದಿಂದ ಅಧಿಕಾರವನ್ನು ಮಾಡ್ತಾ ಬಂತು. ಆ ಸಂದರ್ಭದಲ್ಲಿ ಅಲ್ಲಿ ಆಡಳಿತ ಮಾಡಿರತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಮಾಡಿತು? ಬೇರೆ ಬೇರೆ ರೀತಿಯ ಭ್ರಷ್ಟಾಚಾರಗಳನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿತು. ಬೇರೆ ಬೇರೆ ರೀತಿಯ ಭ್ರಷ್ಟಾಚಾರಗಳು ಒಂದೆರಡಲ್ಲ. ಕಾಮನ್ವೆಲ್ತ್ ಎನ್ನತಕ್ಕಂಥ ಏಮ್ಸಿನಲ್ಲಿ ಒಂದು ಟಿಶ್ಯೂ ಪೇಪರಿನ ಭ್ರಷ್ಟಾಚಾರವನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಕೇಂದ್ರದಲ್ಲಿ ಇದ್ದಂತಹ ಕಾಂಗ್ರೆಸ್ ಸರ್ಕಾರ. ಅದೇ ರೀತಿಯಲ್ಲಿ 2G ಸೆಕ್ಟರ್ ಎನ್ನಂತ ಹಗರಣ ಇವು ಈ ಹಗರಣಗಳೆಲ್ಲ ಒಂದೆರಡು ಸಂಖ್ಯೆ ಹಗರಣಗಳೆಲ್ಲ. ನಾವು ಮೊದಲಿಗೆ ಒಂದು ಸಂಖ್ಯೆಯನ್ನು ಬರೆದ್ರೆ 0 ಎಲ್ಲಿ ಮುಕ್ತಾಯ ಆಗ್ತದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರಲಿಲ್ಲ. ಆ ರೀತಿಯ ಹಗರಣಗಳನ್ನು ಮಾಡ್ತಾ ಬಂದಂತಹ ಸರ್ಕಾರ ಕೇಂದ್ರದಲ್ಲಿ ಅವತ್ತು ಆಡಳಿತ ಮಾಡ್ತಾ ಬಂತು. 60 ವರ್ಷದಿಂದ ದೇಶದ ಜನರನ್ನು ಹಾಳು ಮಾಡಿ, ಭ್ರಷ್ಟಾಚಾರವನ್ನು ಕೂಪವಾಗಿ ಮಾಡಿ ಇಡೀ ದೇಶವನ್ನು ಹಾಳು ಮಾಡತಕ್ಕಂಥ ಕೆಲಸವನ್ನು ಮಾಡಿದಂತಹ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತವನ್ನು ಮಾಡ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಸಹ ಅದೇ ರೀತಿ ಆಡಳಿತವನ್ನು ಮಾಡ್ತಾ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಡೀಸೆಲ್ ಬೆಲೆ ಇರ್ಬೋದು, ಪೆಟ್ರೋಲ್ ಬೆಲೆಗಳಿರ್ಬೋದು. ನಾವು 2 ರೂಪಾಯಿ ಪೆಟ್ರೋಲ್ ಬೆಲೆಗೆ 3 ರೂಪಾಯಿ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆಯನ್ನು 3.5 ರೂಪಾಯಿಯನ್ನು ಏರಿಸಿದ್ದೇವೆ. 3.5 ರೂಪಾಯಿ ಡೀಸೆಲ್ ಬೆಲೆಯನ್ನು ಏರಿಸಿದ್ದೇವೆ. ಇವತ್ತು ನಾವು ಯಾಕೆ ಬೇಕಾಗಿ ಬೆಲೆಯನ್ನು ಏರಿಸಿದ್ದೇವೆ ಅನ್ನುವಂಥ ಪ್ರಶ್ನೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ಮೊಂಡುತನದ ಉತ್ತರವನ್ನು ಕೊಡತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ. ನಾವು ಯಾಕೆ ಬೆಲೆಯನ್ನು ಏರಿಸಬೇಕು? ಕರ್ನಾಟಕದ ಜನತೆಯ ಗ್ಯಾರಂಟಿಗಳನ್ನು ಈಡೇರಿಸಬೇಕಾದ್ರೆ ನಾವು ಎಲ್ಲಿಂದ ಹಣವನ್ನು ತರಬೇಕು ಅನ್ನುವಂತ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಯೋಗ್ಯತೆ ಇಲ್ಲ. ಧೈರ್ಯ ಇದ್ರೆ ನೀವು ಸರ್ಕಾರವನ್ನು ಬಿಡದೆ ಮುಂದಿನ ದಿವಸದಲ್ಲಿ ಮತದಾರರ ಮುಂದೆ ಬನ್ನಿ. ನಿಮ್ಮ ಜೊತೆಗೆ ಚುನಾವಣೆಯನ್ನು ಎದುರಿಸಿ ನಾವು ಯಾವ ರೀತಿಯಲ್ಲಿ ನಿಮಗೆ ಜನರು ಆಟವನ್ನು ಕಲಿತಾರೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಇವತ್ತು
ವ್ಯಕ್ತಿ, ಒಂದು ಫ್ಯಾಮಿಲಿ ಇವತ್ತು ಒಂದು ಆಸ್ತಿಯನ್ನು ತಗೊಂಡಂತ ಸಂದರ್ಭದಲ್ಲಿ ಅವುಗಳನ್ನು ರಿಜಿಸ್ಟ್ರೇಷನ್ ಮಾಡತಕ್ಕಂತ ಸಂದರ್ಭದಲ್ಲಿ ಅದಕ್ಕೆ ಹಾಕತಕ್ಕಂತ ಸ್ಟಾಂಪ್ ಡ್ಯೂಟಿ ಮೊದಲು ಎಷ್ಟಿತ್ತು, ತೆರಿಗೆ ಎಷ್ಟಿತ್ತು, ಇವತ್ತು ಹಾಕತಕ್ಕಂತ ತೆರಿಗೆಗಳು ಅದರ ದುಪ್ಪಟ್ಟಾಗಿದೆ. ಇದು ಸರ್ಕಾರ ಯಾವುದು? ಕಾಂಗ್ರೆಸ್ ಸರ್ಕಾರ. ಸಾಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ. ಇವತ್ತು ಜನರಿಗಂತೂ ರಾಜ್ಯದ ಕಾರ್ಯಕರ್ತರಿಗಂತೂ ಯಾವುದೇ ರೀತಿಯ ಗ್ಯಾರಂಟಿಗಳು ಬೇಡ. ಈಗ ಈ ರೀತಿಯ ಗ್ಯಾರಂಟಿಗಳನ್ನು ತಗೊಂಡು ರಾಜ್ಯದ ಜನರ ಮೇಲೆ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿಯ ಆಡಳಿತವನ್ನು ಮಾಡ್ತಾ ಇದ್ರಿ ಸಿದ್ದರಾಮಯ್ಯ ಸಾಹೇಬ್ರೆ? ಯಾವ ರೀತಿಯ ಅಧಿಕಾರವನ್ನು ಮಾಡ್ತಾ ಇದ್ರಿ? ನಾನು ಇವತ್ತು ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ ನಾನು ಒಂದು ಮಾತುಗಳನ್ನು ಕೇಳಬೇಕು. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೇವಲ ಆಡಳಿತವನ್ನು ಮಾತ್ರ ಮಾಡಿ ಗೊತ್ತಿರತಕ್ಕಂತ ಕಾರ್ಯಕರ್ತರಲ್ಲ. ನಾವು ಬೀದಿಗಳಲ್ಲಿ, ರಸ್ತೆಗಳಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳು, ಹೋರಾಟಗಳನ್ನು ಮಾಡ್ತಾ ಜನರ ಹಿತವನ್ನು ಕಾಪಾಡುವ ದೃಷ್ಟಿಯಲ್ಲಿ ನಾವು ಈ ರೀತಿಯ ಹೋರಾಟಗಳನ್ನು ಮಾಡ್ತೇವೆ. ಮುಂದಿನ ದಿವಸವು ಈ ರೀತಿಯ ಹೋರಾಟಗಳನ್ನು ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳಿಕೊಂಡು ಇವತ್ತು ರಾಜ್ಯದ ಸನ್ಮಾನ್ಯ ಗಣವೆತ್ತ ಮುಖ್ಯಮಂತ್ರಿಗಳ ದೇಶದ ಕಾನೂನು ಕಟ್ಟಳೆಗಳನ್ನು ಕಾಪಾಡಬೇಕಾಗಿರತಕ್ಕಂಥ ಹೋಮ್ ಮಿನಿಸ್ಟರ್ ಇವತ್ತು ರಾಜ್ಯದ ಪೊಲೀಸ್ ಇಲಾಖೆಗೆ ಆದೇಶವನ್ನು ಮಾಡ್ತಾರೆ. ಯಾವುದೇ ರೀತಿಯಲ್ಲಿ ರಾಜ್ಯದಲ್ಲಿ ಈ ರೀತಿಯ ಬೆಲೆ ಏರಿಕೆಯ ಹಾಗೆ ಬೇರೆ ಬೇರೆ ರೀತಿಯ ಹೋರಾಟಗಳು ಮಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ನೀವು ಆ ಕಾರ್ಯಕರ್ತರು ಇರ್ಬೋದು, ರಾಜ್ಯದ ಜನರು ಇರ್ಬೋದು, ಅವರ ಮೇಲೆ ಲಾಠಿ ಚಾರ್ಜ್ಗಳನ್ನು ಮಾಡಿ ಅನ್ನುವಂತ ಆದೇಶವನ್ನು ಮಾಡ್ತಾರೆ. ಸನ್ಮಾನ್ಯ ಪರಮೇಶ್ವರೇ, ನಿಮಗೆ ಧೈರ್ಯ ದಮ್ಮು ಏನಾದ್ರೂ ಇದ್ರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ಗಳನ್ನು ಮಾಡಿ ರಾಜ್ಯದ ಜನರ ಹಿತಕ್ಕಾಗಿ ನಾವು ಹೋರಾಟಗಳನ್ನು ಮಾಡ್ತೇವೆ, ಇನ್ನು ಮುಂದೆ ನಾವು ಹೋರಾಟಗಳನ್ನು ಮಾಡ್ತೇವೆ ಅನ್ನುವಂತ ಮಾತುಗಳನ್ನು ಹೇಳಿಕೊಂಡು ಇವತ್ತು ದೇಶದಲ್ಲಿ ಗ್ಯಾರಂಟಿ, ರಾಜ್ಯದಲ್ಲಿ ಗ್ಯಾರಂಟಿಗಳು ಬೇಡ, ಒಂದು ಒಳ್ಳೆಯ ರೀತಿಯ ಆಡಳಿತವನ್ನು ಕೊಡಿ ಎನ್ನುವಂತ ಮಾತುಗಳನ್ನು ಹೇಳಿಕೊಂಡು ಮುಂದಿನ ದಿವಸದಲ್ಲಿ ಈ ರೀತಿಯ ಹೋರಾಟಗಳನ್ನು ತೀವ್ರ ರೀತಿಯಲ್ಲಿ ನೀವು ಎದುರಿಸಬೇಕಾಗುತ್ತೆ ಅನ್ನುವಂತ ಮಾತುಗಳನ್ನು ಹೇಳಿಕೊಂಡು ರಾಜ್ಯ ಸರ್ಕಾರದ ಮೇಲೆ ನಾನೊಂದು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಆದಷ್ಟು ಬೇಗ ಯಾವ ರೀತಿಯಲ್ಲಿ ನೀವು ಬೆಲೆಯನ್ನು ಇಳಿಸಿದ್ದೀರೋ ಅದೇ ರೀತಿಯಲ್ಲಿ ನೀವು ಬೆಲೆಯನ್ನು ಇಳಿಸತಕ್ಕಂತ ಕೆಲಸ ಕಾರ್ಯಗಳು ಮಾಡದೇ ಇದ್ರೆ ಮುಂದಿನ ದಿವಸದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ರಾಜ್ಯವ್ಯಾಪಿ, ಮಂಡಲ ವ್ಯಾಪಿ, ಬೂತ್ ವ್ಯಾಪಿ ಪ್ರತಿಭಟನೆಗಳನ್ನು ಮಾಡುವ ಮೂಲಕ ಈ ಸರ್ಕಾರ ಯಾವತ್ತು ಜನರ ಹಿತವನ್ನು ಕಾಪಾಡುವ ದೃಷ್ಟಿಯಲ್ಲಿ ಕೆಲಸ ಕಾರ್ಯಗಳು ಮಾಡಲ್ಲ ಅಲ್ಲಿವರೆಗೆ ಭಾರತೀಯ ಜನತಾ ಪಾರ್ಟಿಯ ಹೋರಾಟ ನಿಲ್ಲುವುದಿಲ್ಲ ಎನ್ನುವಂತಹ ಮಾತುಗಳನ್ನು ಹೇಳಿಕೊಂಡು ಆದಷ್ಟು ಬೇಗ ಬೆಲೆಯನ್ನು ಇಳಿಸಬೇಕು ಅನ್ನುವಂತ ಮಾತುಗಳನ್ನು ಹೇಳಿಕೊಂಡು ಆಗ್ರಹವನ್ನು ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ, ಜನರಿಗೆ ಬೆಲೆ ಏರಿಕೆ ಬರೆ ಹಾಕಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಆತ್ಮೀಯ ಬಂಧುಗಳೇ, ಇನ್ನಿತ ಈ ಪ್ರತಿಭಟನಾ ಉದ್ದೇಶಿಸಿದ ನಮ್ಮ ಮಹಿಳಾ ಮೋರ್ಚಾದ ಜಿಲ್ಲಾದ ಮಾಜಿ ಅಧ್ಯಕ್ಷರಾಗಿನ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಎಂದರೆ ನಮ್ಮೊಟ್ಟಿಗೆ ಪಾತ್ರಗಳಲ್ಲಿ ಪ್ರತಿಭಟನಾ ಸಭೆಯನ್ನು ನಡೆಸಿದರು. ಆತ್ಮೀಯರೇ, ಸರ್ಕಾರದ ಬೆಲೆ ಏರಿಕೆಯ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಮಂಡಲದ ಪ್ರಧಾನ ಅಧ್ಯಕ್ಷರಾದಂತಹ ಎನ್ ಶೆಟ್ಟಿ ಅವರೇ, ನಮ್ಮೆಲ್ಲರ ಹಿರಿಯರು, ಮಾಜಿ ಶಾಸಕರಾದಂತಹ ಜಯರಾಮ್ ಶೆಟ್ಟಿ ಅವರೇ, ನಡೆದಂತಹ ಎಲ್ಲ ನಾಯಕರೇ, ಕಾರ್ಯಕರ್ತ ಬಂಧುಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಕನ್ನಡದಲ್ಲಿ ಒಂದು ಗಾದೆ, ಒಬ್ಬ ಮೂರ್ಖನಿಗೆ ಆಸ್ತಿ ಬಂದ್ರೆ ಅರ್ಧ ರಾತ್ರಿಯಲ್ಲಿ ಎದ್ದು ಕೊಳ್ಳೆ ಹಿಡಿತಾನಂತೆ.
ರಾಜ್ಯ ಸರ್ಕಾರದ ಈ ಯೋಜನೆಗಳು ಕೂಡ ಹಾಗೆ ಆಗಿದೆ. ಹೆಣ್ಮಕ್ಳನ್ನ ಉಳಿಸಬೇಕು, ನಾರಿ ಶಕ್ತಿಯನ್ನ ಬೆಳೆಸಬೇಕು ಅಂತ ಹೇಳಿ ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತು ಅದೇ ನಾರಿಯರು ಮನೆಯನ್ನ ಬಿಟ್ಟು ಹೋಗುವಂತ ಸಂದರ್ಭ ಬಂದಿದೆ. ಕಾಂಡೆ ಪಿದಾಡು ಹೋಗಿನ ಅಪ್ಪ ಇಲ್ಲ ಬೈಜಲ್ ಪಂಡದ ಬಹುಶಃ ದಕ್ಷಿಣ ಕನ್ನಡದಲ್ಲಿ ಒಂದು ಬುದ್ಧಿವಂತೇವೆ ಒಂದೊಂದು ಅಣ್ಣನಕ್ಕೆ ಎಲ್ಲ ಪೊಡೆದಿ ಪೋತಿನಾಲ್ ಫ್ರೀ ಫ್ರೀ ಬಂದ ನನ್ನಲ್ಲ ಎಲ್ಲ ಮುಟ್ಟುದಿ ಜಲ್ಲನ್ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಲಕ್ಷ್ಮಿ ಊರಲ್ಲಿ ಏನೈತೆ ಗೊತ್ತಿಜ್ಜಿ ಭಾರಿ ಮಾತೇಳಿಯರು ಎಂಬರ ಪುಂಜೋಲನ ಸಬಲೀಕರಣ, ಅಭಿವೃದ್ಧಿ, ಶಕ್ತಿ ಓಡಪ್ಪನಿಗೆನ ಶಕ್ತಿ ಯೋಜನೆ. ಇನ್ನು ಅವೇ ಶಕ್ತಿ ಯೋಜನೆಗೆ ನಿಶಕ್ತಿ ಆತನ ನರ ದೌರ್ಬಲ್ಯ ಆದ ಈ 5 ದಿನಗೋಸ್ಕರ ಎಂಕೆನ ಮಾತು ಸಾರ್ವಜನಿಕರಿಗೆ ಪೆಟ್ರೋಲು ಒಂದೊಂದು ದಿನಸಿದ ಮಿತ್ತನಿಗೆ ಈತ ರೇಟ್ ಪಾಡೋರತ್ತ ಸಿದ್ದರಾಮಯ್ಯ ಗಾಳಿ ಗೊತ್ತಿಚಂಡ ಇಂಚಿನ ಯೋಜನೆಯನ್ನು ಮಾತಕ್ಕಂತ ನಾಡ ಎಂಕೆನ ಅಪ್ಪನಿಗೆ ಓಡಿಪೋವೇರ ಈ ಸಂದರ್ಭಗಳು ಎಂಕೆನ ಹಿರಿಯ ಕೇಂದ್ರದ ಎಂಕೆನ ಮಾಧ್ಯಮ ಮಾರ್ಗದರ್ಶಕರು ಸನ್ಮಾನ್ಯ ವಾಜಪೇಯಿಯು ಪ್ರಧಾನಮಂತ್ರಿ ಆದ ಪುನಗ ಅದು ಉಮೇನ ಮುನಿದ ಒಂದು ಸಂಘರ್ಷದ ಪಾತ್ರ ಬಂದಿದೆ. ಇಲ್ಲಿ ಓಡಬಿಟ್ಟ ಅಪತರ ಪಣ್ಣ ನಾಡ ಒಂದು ಗೌರವ ದೇಶದ ಪ್ರಧಾನಮಂತ್ರಿಗಳು ಗೌರವದ ಕೊಟ್ಟು ಪಾತ್ರ ನಚಿನ ಬೆಲೆ ಈ ರಾಜ್ಯ ಸರ್ಕಾರದ ನಾಯಕರಿಗೆ ಆಮೇಲೆ ಪಂಪನವರು ಆಯಂಬೆ ಪತಿ ಎತ್ತುವೇರು ಹಣ ಅವೇ ಇಂದಿನ ವಾಜಪೇಯಿ ಪ್ರಧಾನಮಂತ್ರಿ ಆದ ಪುನಗ ಸನ್ಮಾನ್ಯ ನಮ್ಮ ಇಂದಿರಾ ಗಾಂಧಿ ಪ್ರಧಾನಿಯಾದ ಆಗ ದೇಶದ ಸೇವೆ ಮಂತ್ರಿಗೋಸ್ಕರ ಅವರಿಗೆ ದುರ್ಗಾ ಮಾತಿಗೆ ಹೋಲಿಸೆ ಇಂದಿರಾ ಗಾಂಧಿ ಪಂಡ ಅವರಿಗೆ ದುರ್ಗಾದೇವಿ ಲೆಕ್ಕ ಮಾತು ಶಕ್ತಿ ಆದ ಅವೇ ಓಡೆಗೆ ಎತ್ತಿದ ಪಂಡ ನಾಡ ಶಕ್ತಿ ದೇವಿ ಅಂತ ಕಟ್ಟರ ಹೋದು ಇನ್ನು ಅವರೇ ಅಪ್ಪೆಲ್ಲೇನು ಮೊನ್ನೆ ಮಲ್ಪರೆ ಈ ಗ್ಯಾರಂಟಿ ಯೋಜನೆಯನ್ನು ಕೊರಿಯರತ್ತ ನೇನ ಅರ್ಥದಾದ ಈಗೇನು ಕಲ್ಪನಿಂದ ಅಭಿವೃದ್ಧಿದ ಗ್ಯಾರಂಟಿ ಕೊಡ್ಲೆ ಈ ಗ್ಯಾರಂಟಿನ ಅನುಷ್ಠಾನ ಮಂತೇಲೆ ಪಾಪದ ಆಲ ಈಚೆಂದಿನ ಅಂಗನವಾಡಿ ಕಾರ್ಯಕರ್ತರನ್ನು ಆಶಾ ಕಾರ್ಯಕರ್ತರಿಗೆ ಉಪಯೋಗ ಮಂತಾರತ್ತ ಸರ್ವೆ ಮಲ್ಪರೆ ಅಕೆಲ್ಲ ದಾದಾಡ ಒಂದು ಎಟ್ಟೆ ಕಾರ್ಯ ಅಕೆಲ್ಲ ಒಂದು ಸೈಟ್ ಕೊಡು ನಾಡಲ್ಲ ಅಕೆಲ್ಲ ಗ್ಯಾರಂಟಿ ಸರ್ವೆ ಮಲ್ಕೊಡು ರಿಪೋರ್ಟ್ ಕೊಡು ಪಂಡಾರ ಅಕೆಲ್ಲ ಇನ್ಸೆಂಟಿವ್ ಕೊಟ್ಟು ಪಂಡಾರ ಈಗ ಇನ್ಸೆಂಟಿವ್ ದಾದ ಸ್ವಾಮಿ ಕೊಡಿದಾರ ಆ ಅಂಗನವಾಡಿ ಕಾರ್ಯಕರ್ತರಲ್ಲಿ ರಾತ್ರ ಬಗ್ಗೆ ಬೆಂಪಾಯತ್ತ 5 ಮೊದಲ ಅಭಿವೃದ್ಧಿಯ ಗ್ಯಾರಂಟಿ ಕೊಡ್ತಾರೆ ಅಂತ ಸಿದ್ದರಾಮಯ್ಯ 5 ಕೊಟ್ಟಿಗೆ ಒಂದಾತಿ ಸರ್ಕಾರಿ ನೌಕರಿ ಮಂತ್ರಿ ಅಪ್ಪೆಲ್ಲು ಅವು ನರ್ಸ್ ನಕ್ಲಾದು ಪಡು ಡಾಕ್ಟರ್ ಅದು ಪಡು ಟೀಚರ್ ನಕ್ಲಾದು ಪಡು ಏತು ಅಪ್ಪೆಲ್ಲು ಇಲ್ಲನ್ನು ಸಾಲ ಮಂತದ ಕಟ್ಟದ ಲೋನ್ ಕಟ್ಟಂದೆ 3 ತಿಂಗಳು ಸಂಬಳ ನೀಡಿದ್ರು ಇಲ್ಲಿ ಗ್ಯಾರಂಟಿ ಕೊಡಿಯರತ್ತ ಅವೇ ಸಂಬಳ ಕೊಡ್ತಾರಂದ ಇನ್ನಿಗೆ ಮಾತೆಲ್ಲ ಆಶೀರ್ವಾದ ಬಂದಿದೆ ಇದು ದಾದನ ಒಂದು ರಭಸೋಡು ಈಗ ನಮ್ಮ ಮ್ಯಾಜಿಕ್ ನಂಬರ್ ಮಲ್ಪೆರಗೋಸ್ಕರ ಗ್ಯಾರಂಟಿ ಕೊಟ್ಟು ಅಪ್ಪೆಲ್ಲೇನು ಮಂಗೆ ಮಲ್ಪಾಯರ ಒಂದಾರ್ಥ ಗ್ಯಾರಂಟಿ ಆದ ಅಪ್ಪೆಲ್ಲೇನ ಸಬಲೀಕರಣ ಆದ ಅಲ್ಲಿ ಅಬಲೀಕರಣ ಆದ ಇಲ್ಲಿ ಕೊಟ್ಟು ಕೋಪಿಲಕ ಮಲ್ಪಾಯರ ಇದ್ದದನ್ನೇ ಕಾಂಗ್ರೆಸ್ದ ಏನು ಅಪ್ಪೆಲ್ಲ ಸಾಧಿಡು ತೋಜಿದಾರ ಅಪ್ಪೆಲ್ಲೇನ ನಿತ್ಯ ನಿರಂತರವಾದ ಕೊಂಡು ಜೋಕುಲಲ್ಲಿ ಅನ್ಯಾಯ ಒಂದುಂಡದ ದಾನಿ ಮಾಡ್ತೇವೆ ಜನ ನಾವು ಕ್ರಮ ಕೈಗೊಳ್ಳಲಾಗುವುದು ನೋಡಲಾಗುವುದು ಪಡೆದ ಬಲವಲ್ಲ ಭಾಷಣ ಮಲ್ಪಾರತ್ತ ಓಡೆಪೈಯಲ್ಲಿ ಕಾಂಗ್ರೆಸ್ ತುಳಿಯೇರು ಈ ಮಾತು ಸಂದರ್ಭಗಳು ಎಂಗಳ ಅಪ್ಪೆಲ್ಲ ಮಾತ್ರ ಕೊಪ್ಪರ ಎಂಗಳ ಕೇಂದ್ರ ಸರ್ಕಾರ ತುಳು ಕಲ್ಪನೆ ಸ್ವಾಮಿ ಏತೊಂದು ಓಡಾಡಿ ನಂಚಿನ ಯೋಜನೆಯನ್ನು ಅಕ್ಕಲ ಸ್ವಾವಲಂಬಿಯಾಗಿ ಬದುಕೊಂಡಾಡ ಸ್ವಉದ್ಯೋಗ ಆದ್ಯತೆ ಕಿಸಾನ್ ಸಮ್ಮಾನ್ ಅಪ್ಪೆಗೆ ಕಲ್ಪನೆ ನಂಚಿನ ಬಾಲೆಗೆ ಪುಟ್ಟಿನ ಬಾಲೆಗೆ ಕಲ್ಪನೆ ನಂಚಿನ ಸುಕನ್ಯಾ ಸಮೃದ್ಧಿ ಓಟೆ ಮುಟ್ಟನಿಗಳು ಗೊಪ್ಪೆಗ ಪಣ್ಣನಾಡ ಸನ್ಮಾನ್ಯ ಯಡಿಯೂರಪ್ಪಾಜಿ ಕೊಟ್ಟ ಭಾಗ್ಯಲಕ್ಷ್ಮಿ ಯೋಜನೆ ಹೋಗ್ತಾರೆ ವಾ ಕರ್ಮದ ಕೂಲಿ ಎನ್ನಿಕಲ ಇನ್ನ ಬಾಲೆಗೆ ಭಾಗ್ಯಲಕ್ಷ್ಮಿ ಯೋಜನೆ ನನಗೆ ಇದ್ದು ನಾಡ ಈ ವರ್ಷ 1 ಏಪ್ರಿಲ್ 27
ಸೊಮ್ಮೆ ಸೊನ್ನೆ ಕೂಡ ಘೋಷಣೆ ಮಾಡಿದ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಕಾಂಗ್ರೆಸ್ನ ಅಯ್ಯಯ್ಯೋ ಅಯ್ಯಯ್ಯೋ ಕಾಂಗ್ರೆಸ್ನ ವಂದನೆಗಳು ಶ್ರೀಮತಿ ಧನಲಕ್ಷ್ಮಿ ಹೆಗಡೆ ಇವರಿಗೆ. ಅನಂತರಕ್ಕೂ ಈ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾ ಮಾಜಿ ಉಪಾಧ್ಯಕ್ಷರಾದ ಹಿರಿಯ ಇಲಾಖೆಯಾದ ಸಂತೋಷ್ ಕುಮಾರ್ ಐಬೋಗೆ ನಮ್ಮ ಪಾತ್ರ ಬೇರೆ ಐಬೋಕ ಕಮ್ಮಿ ಅಂತ ದಿನೇಶ್ ಅವರು ಪಾತ್ರ ಐಬೋಕ ಈ ರಸ್ತೆ ತಡೆ ಬೋಲೋ ಭಾರತ್ ಮಾತಾ ಕಿ बोलो भारत माता की ಕಾಲವನ್ನ ಧರ್ಮಶೇಖರ್ ಆದೇಶ ಅವರು ಮತ್ತೆ ಪಾಲ್ಗೊಂಡಿದ್ದಾರೆ. ನಮ್ಮ ಮಹೇಶ್ ಅವರಿಗೆ 5 ಕೋಟಿ ಪಾಲ್ಗೊಂಡಿದ್ದಾರೆ. ರವೀಂದ್ರನೇ ಪಾಲ್ಗೊಂಡಿದ್ದಾರೆ. ಗಮನಕ್ಕೆ ಪಾಲ್ಗೊಂಡಿದ್ದಾರೆ. ಇದು ಯಾರು ರಿಪೀಟ್ ಮಾಡ್ತಾರೆ ಇನ್ನೊಂದು ರಾಜ್ಯದ ಅಧ್ಯಕ್ಷರನ್ನ ಆದೇಶ ಪ್ರಕಾರ ಜಿಲ್ಲಾಧ್ಯಕ್ಷರನ್ನ ನೇತೃತ್ವಗಳು ಕ್ಷೇತ್ರಾಧ್ಯಕ್ಷರಾದ ಹೇಮಂತ್ ಶೆಟ್ಟರನ್ನ ಮುಂದಾಗಿಕೊಂಡು ತೈಲ ಬೆಲೆ ಏರಿದಿನ ಐನು ಕಮ್ಮಿ ಮಾಡ್ಕೊಡು ಹೋರಾಟ ಸ್ಟಾರ್ಟ್ ಆಗ್ತದೆ. ಏಪಮುಟ್ಟ ರಾಜ್ಯ ಸರ್ಕಾರ ತೈಲ ಬೆಲೆ ಕಮ್ಮಿ ಮಾಡಿದ ಬೇರೆ ಬೇರೆ ರೀತಿಯಲ್ಲಿ ನಿತ್ಯ ನಿರಂತರವಾದ ರಾಜ್ಯದ ಪ್ರತಿ ಒಂದು ಜಿಲ್ಲೆಗಳ ಅಲ್ಲಿ ಹಳ್ಳಿಲ್ಲ ಗಲ್ಲಿಲ್ಲ ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಮಾಡ್ಬೋದು. ಈ ಹೋರಾಟ ಏನೇ ಮುಗಿನೊಂದು ಎಲ್ಲ ಕಣಕಟ್ಟು ಕೊಚ್ಚಿ ಒಂಜಿ ಬಿಡದೆ ಕಾಂಗ್ರೆಸ್ ಕಾರ್ಯಕರ್ತರು ಮಾತ್ರ ದೂರದಲ್ಲಿ ಏಪ ಹೆಂಗನ ರೇಟ್ ಕಮ್ಮಿ ಹಾಕಲು ಬಿಜೆಪಿ ಏಪ ಹೋರಾಟ ಮಾಡ್ಬೇಕಂದ್ರೆ ಹೋರಾಟಗೂ ಅಷ್ಟೆಲ್ಲ ಸಹಕಾರ ಉಂಟು. ದಾದ ಬಣ್ಣದ ಪಾಪದ 500 ರೂಪಾಯಿಗೆ ಬೆಂಕುನಾಯಕ ದಿನಕ್ಕೂ 2 ಲೀಟರ್ ಪೆಟ್ರೋಲ್ ಬಂದ 7 ರೂಪಾಯಿ ಕಮ್ಮಿ ಆಗ್ಬೋದು. 7 ರೂಪಾಯಿಗಳಿಗೆ ಒಂದು ತಿಂಗಳಿಗೆ 210 ರೂಪಾಯಿ ಕಮ್ಮಿ ಆಗ್ಬೋದು. ಅಂಚಾದ ಪ್ರತಿ ಒಂದಿನ ಮನಸ್ಸಿನೊಂದು ಅಥವಾ ಉಡಲೊಂದು ಕಾಂಗ್ರೆಸ್ ಸರ್ಕಾರ ಮಂತ್ರಿನ ಈ ಅನ್ಯಾಯದ ವಿರುದ್ಧ ಇಡೀ ರಾಜ್ಯದ ಜನತೆ ಜಾತಿ ಮತ ಭೇದ ಕುರಿತು ಶ್ರೀಮಂತ ಬಡತನ ನಂತರ ಕುರಿತು ನಮ್ಮ ಮಾತೃಕ ಹೋರಾಟ ಮಾಡಿಕೊಂಡು ಬಂದ ಮನಸ್ಸು ಐದು ಹೆಂಗನ ಬಿಜೆಪಿ ಸಂಪೂರ್ಣವಾಗಿ ತುಂಬಬಹುದು. ರಾಜ್ಯದ ಅಧ್ಯಕ್ಷರು ಎಂದಿನ ಆದೇಶ ಹೊಂದಿದ್ರ, ಜಿಲ್ಲಾಧ್ಯಕ್ಷರು ಎಂದಿನ ನೇತೃತ್ವದ ತಂದಿರ, ಕ್ಷೇತ್ರಾಧ್ಯಕ್ಷರು ಎಂದಿನ ಮುಂದಾಗುತ್ತದೆ ತಂದಿರ ಐದು ಸಂಪೂರ್ಣವಾಗಿ ಬೆಂಬಲ ಹೊಂದಿದೆ. ನಿರಂತರ ಹೋರಾಟವು ಏಕಮುಟ್ಟ ರೇಟ್ ಕಮ್ಮಿ ಹೊಂದಿಲ್ಲ ಆತ್ಮುಟ್ಟ ಹೋರಾಟ ಐದ್ಯ ಪಾತ್ರೆ ಹೋಗಿ ನಾನು ಅಂದೇನು ಒಂದಿನ ಹೋರಾಟ ಬಂದಿದ್ದೀನಿ ನಾನು ಒಂದು ವಾರದ ಬಸ್ ಟಿಕೆಟ್ ಜಾಸ್ತಿ ಮಾಡಬೇಕು ನಡೆದ ಒಂದು ವಾರ ಬಸ್ ಟಿಕೆಟ್ ಜಾಸ್ತಿ ಮಾಡಿದ್ರೆ ಕಮ್ಮಿ ಆಗ್ತದೆ. ಗ್ಯಾರಂಟಿ ಆದ್ರೆ ರಾಜ್ಯ ಸರ್ಕಾರದ ಅವಕಾಶ ಖಾಲಿ ಆಗದೆ ಎಲ್ಲ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಓಟ್ ವರ್ಕ್ ನೀಡಿದಾಗ ನಾನು ಊಟ ಗ್ಯಾರಂಟಿ ಕೊಡೋಣ ಪೆಟ್ರೋಲ್ ಡೀಸೆಲ್ ರೇಟ್ 7,000 ಬಸ್ ಟಿಕೆಟ್ 7,000 ಬೇರೆ ಬೇರೆ ಆ ಸಿದ್ದರಾಮಯ್ಯ ಡಿಕೆಶಿ ಕಣಕಟ್ಟಲು ಆ ಕಣ ನನಸಾಯಿಸಿ ನನಸಾವಂದಿಗೆ ಬಿಜೆಪಿ ಕಾರ್ಯಕರ್ತ ನಿರಂತರವಾಗಿ ಹೋರಾಟ ಮಾಡಿಕೊಡುವ ಬನ್ನೊಂದು ಪಾತ್ರೆಗಳ ಅವಕಾಶ ಮತ್ತು ಕೊಟ್ಟು ನನಗೆ ಪೂರೈಲ್ಲ. ಇದೇ ಬೈದಿನ ಕ್ಷೇತ್ರ ಸಮಿತಿಯ ಮಾತಾ ಪದಾಧಿಕಾರಿಗಳಿಗೆ ಮಾತಾ ಮೋರ್ಚಾದ ಅಧ್ಯಕ್ಷರಿಗೆ ಮಾತಾ ಪ್ರಕೋಷ್ಠದ ಅಧ್ಯಕ್ಷರಿಗೆ ಭಾರತೀಯ ಜನತಾ ಪಾರ್ಟಿಯ ದೇವದುರ್ಗ ಕಾರ್ಯಕರ್ತ ಮಂಡಳಿಗೆ ಮಾತಾ ಜನಪ್ರತಿನಿಧಿಗಳಿಗೆ ನಮಸ್ಕಾರ ಅಂತಂದು ಎನ್ನ ಪಾತ್ರ ಜೈ ಹಿಂದ್ ಜೈ ಕರ್ನಾಟಕ. ನಮ್ಮ ಕ್ಷೇತ್ರದ ಪ್ರಭಾರಿಗಳ ಅಭಿನಂದನೆ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆದ ಕಾರ್ಯದರ್ಶಿಗಳಾದ ಸಂಚಿನ ದಿನೇಶ್ ಅಂಟೂರು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿದ ಪಾತ್ರದ ಮೇಲೆ ಭಾರತ್ ಮಾತಾ ಕಿ ವಂದೇ ವಂದೇ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಒಬ್ಬಗಾದೆ ಈ ಗ್ರಾಮದ ಮಾತಾ ದೈವತೆಗಳನ್ನು ಮನಸಾರೆ ಸ್ಮರಣೆ ಮಾಡುತ್ತೊಂದು ಇವನ್ನೇ ಕರ್ನಾಟಕ ರಾಜ್ಯದ ಬಿಜೆಪಿ ಅಧ್ಯಕ್ಷರನ್ನ ಸೂಚನೆಯ ಮೇರೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರನ್ನ
ಎಸ್ ಟಿ ಸಮಾಜದ ವಾಲ್ಮೀಕಿ ನಿಗಮ ಆಯೋಜಿಸಿದ 187 ಕೋಟಿ ರೂಪಾಯಿ ಹಗರಣ ಮಾಡ್ತಾರೆ. ಅದಕ್ಕೆ ಕೇಂದ್ರ ಜನತೆಯನ್ನು ಪ್ರತಿಭಟನೆ ಮಾಡ್ತಾರೆ. ಬಂದಿದೆ ಇಮಿಡಿಯೇಟ್ ಅಧಿಕಾರಿ ಸುಧಾರಣೆ ಮಂತ್ರಿ ಕೆಲವೊಂದು ಅಧಿಕಾರಿಗಳಿಗೆ ಟ್ರಾನ್ಸ್ಫರ್ ಮಾಡ್ತೀರಿ. ಇದು ಕಾಂಗ್ರೆಸ್ ಗ್ಯಾರಂಟಿ. ಒಂದೇ ವಿಚಾರ ಪಡ್ಬೇಡಿಗೆ ಮಾತಾಡಿಲ್ಲ. ಇಡೀ ಜೀವನ ಚೆನ್ನ ಗ್ಯಾರಂಟಿ ಗ್ಯಾರಂಟಿ ತಾಯಿಗೆ ಕೇಳೋಕೆ ನಮ್ಮ ಮಾತೆಲ್ಲ ತೆರೆಯುತ್ತಿರುವ ವಿಚಾರ. ಇಡೀ ರಾಜ್ಯಗಳು ಈ ಕಾಂಗ್ರೆಸ್ ಸರ್ಕಾರ ಒತ್ತುವತ್ತ ಭಯೋತ್ಪಾದನೆಗೆ ಈ ಭಾರತ ಮಾತಾಗೆ ಜೈ ಪಡಲ ಕೇಸ್ ಹಾಕುದು, ಭಾರತ ಮಾತಾಗೆ ಜೈ ಪಡಲ ಕೇಸ್ ಹಾಕುದು, ಭಯೋತ್ಪಾದನೆ ಮತಾಂತರ ನಕ್ಸಲಿಸಂ ಟೆರರಿಸಂ ಈ ಪ್ರೇರಣೆ ಕಂಪನ ಮೂಲಕ ಈ ಸರ್ಕಾರ ಈ ಪ್ರೇರಣೆ ಪೋಷಿತ ಮಂತ್ರಿ ಕೆಲಸ ಮಾಡುವ ಪಂಪನ ಮೂಲಕ ಹೆಣ್ಮಕ್ಳಿಗೆ ಅವಕಾಶ ಒದಗಿಸುವ ಮಾದರಿಗಳ ತೆರೆದಾಗ ಬೆರಿವಾಗ ಒಂದನೇ ಮತ್ತೊಂದು ನನ್ನ ಬಾಧ್ಯನ ಮುಗಿಪ. ಜೈ ಹಿಂದ್, ಜೈ ಕರ್ನಾಟಕ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಈ ಕಾಂಗ್ರೆಸ್ ಸರ್ಕಾರ ತೆರಿಗೆ ಬೆಲೆ ಏರಿಕೆ ವಿರುದ್ಧವಾದ ನಮ್ಮ ಪ್ರತಿಭಟನಾ ಸಭೆಯನ್ನು ಕೂಡ ಇಂಥ ಈ ಸಭೆಗೆ ಬೆದರಿಸಿದ ಮಾತುಗಳ ಧನ್ಯವಾದಗಳು. 5 ಪಕ್ಕ 5 ನಿಮಿಷ 1 ನಿಮಿಷ ಸಾಂಕೇತಿಕವಾದ ರಸ್ತೆ ತಗೊಂಡಿಲ್ಲ. 5 ಪಕ್ಕ ಈ ತೆರಿಗೆ ಬೆಲೆ ಜನಸಾಮಾನ್ಯಗಳ ಮುಟ್ಟದ ಏನಾದರೂ ರೀತಿ ನಮ್ಮ ಪಕ್ಷ ಹೋರಾಟ ಮಾಡಿಕೊಂಡು ಮತ್ತೆ ಒಂದನೇ ಅರ್ಪಣೆ ನಮ್ಮ ಮಂಡಲದ ಪ್ರಧಾನ ಕಾರ್ಯದರ್ಶಿ ಸುಜಿತ್ ಮಾಡಬೇಕು. ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯನ್ನು ಖಂಡಿಸಿ ನಡೆದಿರುವಂತಹ ಪ್ರತಿಭಟನಾ ಸಭೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಹೇಮಂತ್ ಶೆಟ್ಟಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಈ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ
ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಸರ್, ರಿಕ್ವೆಸ್ಟ್ ಯಾರಿಗೆ ಸೆಕೆಂಡ್